ಹಿಂದೂಗಳ ಧಾರ್ಮಿಕ ನಂಬಿಕೆಯ ಪುಣ್ಯ ಸ್ಥಳ ಮಿಂಚಿನಬಾವಿ ಕ್ಷೇತ್ರಕ್ಕೆ ಮೇಲ್ಛಾವಣಿ ನಿರ್ಮಿಸಲು ಪಕ್ಕದ ಮುಸ್ಲಿಂ ಕುಟುಂಬ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಪಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ನಡೆಸಿದ ಸೌಹಾರ್ದ ಸಭೆ ಮುರಿದು ಬೀಳುವ ಮೂಲಕ ಪ್ರಕರಣ ತನ್ನದೇ ಆದ ಬೇರೊಂದು ದಾರಿ ಹಿಡಿದಿದೆ. ದಾನಿಯರೂರು ಸೇವೆಯ ಮೂಲಕ ಉಕ್ಕಿನ ಸೀಟಿನ ಮೇಲ್ಛಾವಣಿ ನಿರ್ಮಿಸಲು ಮುಂದಾದ ಸಂದರ್ಭ ಅದಕ್ಕೆ ಅಡ್ಡಿ ಒಡ್ಡಿದ ಕುಟುಂಬ ಗ್ರಾಮ ಪಂಚಾಯಿತಿಗೆ ಅದರ ವಿರುದ್ಧ ಮನವಿಯನ್ನ ಸಲ್ಲಿಸಿದ್ರು. ಇದೀಗ ಆ ಮನೆ ಮಂದಿ ಸಹಿತ ಅವರ ಬೆಂಬಲಕ್ಕೆ ನಿಂತ ಕೆಲವರನ್ನ ಹಾಗೂ ಆ ಕ್ಷೇತ್ರಕ್ಕೆ ಸಂಬಂಧಿತರು ಮತ್ತು ಅವರ ಬೆಂಬಲಿಗರು ಸೇರಿದ ಸಭೆ ಪಡುಬಿದ್ರಿ ಠಾಣೆಯಲ್ಲಿ ನಡೆಯಿತು. ಅಡ್ಡಿಪಡಿಸಿದ ಮುಸ್ಲಿಂ ಕುಟುಂಬ ಯಾವುದೇ ಕಾರಣಕ್ಕೆ ರಸ್ತೆ ಆಕ್ರಮಿಸಿಕೊಂಡು ನಡೆಸುವ ಕಾಮಗಾರಿ ನಡೆಸದಂತೆಯೂ ಇದರಿಂದ ನಮ್ಮ ವಾಸದ ಮನೆಗೆ ಹಾನಿಯಾಗುವ ಸಾಧ್ಯತೆ ಇದೆ ಎಂಬುದಾಗಿ ಖಡಾಖಂಡಿತವಾಗಿ ಯಥಾಸ್ಥಿತಿ ಮುಂದುವರಿಸುವಂತೆ ವಿರೋಧಿಸಿದ ಕುಟುಂಬದ ಮಹಿಳಾ ಸದಸ್ಯರು ಸಭೆಯಲ್ಲಿ ಅಭಿಪ್ರಾಯ ಮಂಡಿಸಿದ್ರು. ನಾವು ಕ್ಷೇತ್ರಕ್ಕೆ ಹಾಕಲುದ್ದೇಶಿಸಿದ ಮೇಲ್ಛಾವಣಿಯಿಂದ ಯಾರಿಗೂ ಸಮಸ್ಯೆಯಾಗದು. ಈ ಬಗ್ಗೆ ಲಿಖಿತವಾಗಿ ನೀಡುವುದಾಗಿ ಮನವಿ ಮಾಡಿದ್ರೂ ಅದಕ್ಕೆ ಮಾನ್ಯತೆ ದೊರಕದಿದ್ದ ವೇಳೆ ಸಭೆಯಲ್ಲಿ ಕೊಂಚ ಗೊಂದಲ ಏರ್ಪಟ್ಟಿದೆಯಾದರೂ ಮತ್ತೆ ತಿಳಿಗೊಂಡಿದ್ದು ಅಂತಿಮವಾಗಿ ಕ್ಷೇತ್ರ ಮಿಂಚಿನಬಾವಿ ಪ್ರಮುಖರು ನಮ್ಮ ಕ್ಷೇತ್ರದಿಂದ ಸಮಸ್ಯೆ ಆಗುವಂತಿದ್ರೆ ಹಿಂದೆ ನಾವು ಕ್ಷೇತ್ರದಲ್ಲಿ ಕೈ ಮುಗಿದು ಪ್ರಕರಣ ಇತ್ಯರ್ಥ ಆಗುವ ತನಕ ದೀಪವನ್ನ ಉರಿಸುವುದಿಲ್ಲ. ಅಲ್ಲದೆ ನಾವು ಕ್ಷೇತ್ರಕ್ಕೆ ಮಾಡುವ ಕಾಮಗಾರಿ ಅಕ್ರಮವಾದರೆ ನಮ್ಮ ಭಾಗದಲ್ಲಿರುವ ಅದೆಷ್ಟು ಅಕ್ರಮಗಳ ಬಗ್ಗೆ ಪಟ್ಟಿ ಮಾಡಿ ಅದರ ವಿರುದ್ಧ ಹೋರಾಟ ನಡೆಸಲಿದ್ದೇವೆ ಎಂಬುದಾಗಿ ಕ್ಷೇತ್ರದ ಪ್ರಮುಖರೋರ್ವರಾದ ಲೋಕೇಶ್ ಕಂಚಿನಡ್ಕ ಹೇಳಿದ್ದಾರೆ. ಸಮಸ್ಯೆ ಏನೇ ಇದ್ರೂ ಕಾನೂನುಬದ್ಧವಾಗಿ ಇತ್ಯರ್ಥ ಮಾಡಿಕೊಳ್ಳಿ. ಅದು ಬಿಟ್ಟು ಕಾನೂನು ಕೈಗೆತ್ತಿಕೊಂಡ್ರೆ ನಾವು ನಮ್ಮ ಕೆಲಸವನ್ನ ನಿಷ್ಠೂರವಾಗಿ ಮಾಡಬೇಕಾಗುತ್ತೆಂಬುದಾಗಿ ಪಡುಬಿದ್ರೆ ಎಸ್ಐ ಪುರುಷೋತ್ತಮ್ ಎಚ್ಚರಿಸಿದ್ದಾರೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.